ಕರಾವಳಿಯ ತುಳು ಜನರಿಗೆ ದೀಪಾವಳಿ ಅತಿ ದೊಡ್ಡ ಹಬ್ಬ. ಇಲ್ಲಿನ ಕೃಷಿ ಸಂಸ್ಕೃತಿಯೊಂದಿಗೆ ಬೆಸೆದು ಹೋಗಿರುವ ಜಾನಪದ ದೀಪಾವಳಿಯನ್ನು ನೋಡದೆ ಒಂದು ಸೊಬಗು. ಸ್ವಚ್ಛ ಭಾರತ ಅಭಿಯಾನ ಶತಮಾನಗಳ ಹಿಂದೆಯೇ ತುಳುನಾಡಿನಲ್ಲಿ ಚಾಲ್ತಿಯಲ್ಲಿತ್ತು ಅಂದ್ರೂ ತಪ್ಪಾಗಲ್ಲ. ಹೌದು, ಸರ್ಕಾರದ ಜನಪ್ರಿಯ ಕಾರ್ಯಕ್ರಮ ಸ್ವಚ್ಛ ಭಾರತ ತುಳು ಜನಪದದಲ್ಲಿ ಎಂದಿನಿಂದಲೂ ಚಾಲ್ತಿಯಲ್ಲಿದೆ ಗೊತ್ತಾ? ಹೌದು, ದೀಪಾವಳಿ ಅಂದರೆ ಹಳೆ ಸಂಪ್ರದಾಯಗಳಿಗೆ ಮತ್ತೆ ಜೀವ ಬರುತ್ತೆ. ಅಂತಹದೇ ಒಂದು ಆಚರಣೆ ಮುಳ್ಳುಮುಟ್ಟೆ. ಕೃಷಿಯೇ ಬದುಕು ಅಂತ ನಂಬಿದವರು ಕರಾವಳಿಯ ಜನ. ಕೃಷಿಕರು ಮಣ್ಣಿನ ಮಕ್ಕಳು. ಹಿಂದೆಲ್ಲ ಯಾರೂ ಚಪ್ಪಲಿ ಧರಿಸ್ತಾ ಇರಲಿಲ್ಲ. ಹಾಗಾಗಿ ಕೃಷಿ ಅಂತ ಗದ್ದೆಗಳಲ್ಲಿ ಓಡಾಡುವಾಗ ಮುಳ್ಳು ಚುಚ್ಚಿ ಘಾಸಿಯಾಗುತ್ತಿತ್ತು. ಅದನ್ನು ತಪ್ಪಿಸಲೆಂದೇ ಒಂದು ಸುಂದರ ಆಚರಣೆ ಚಾಲ್ತಿಗೆ ತಂದರು. ಕಾಲಿಗೆ ಘಾಸಿಯಾಗಬಲ್ಲ ಮುಳ್ಳನ್ನೆಲ್ಲ ಹಿಕ್ಕಿ ಒಂದೆಡೆ ರಾಶಿ ಹಾಕಿ ಗುಡ್ಡೆ ಮಾಡಿ ಬೆಂಕಿ ಕೊಡೋದು ಸಂಪ್ರದಾಯ. ಅದನ್ನೇ ಮುಳ್ಳುಮುಟ್ಟೆ ಅಂತ ಕರೀತಾರೆ. ಉಡುಪಿಯಲ್ಲಿ ಇಂದಿಗೂ ಈ ಆಚರಣೆ ಚಾಲ್ತಿಯಲ್ಲಿದೆ. ಕಸವೆಂಬ ನರಕವನ್ನು ರಾಶಿ ಹಾಕಿ ಸುಟ್ಟ ನಂತರ ತುಳು ಜನಪದ ನೃತ್ಯ ಮಾಡಿ ಹಬ್ಬವನ್ನು ಸಂಭ್ರಮಿಸಲಾಗುತ್ತದೆ. ಈ ಭಾಗದಲ್ಲಿ ದೀಪಾವಳಿ ಪ್ರಕೃತಿ ಆರಾಧನೆಯೇ ಹೌದು. ಈ ಸಂದರ್ಭದಲ್ಲಿ ಕರಾವಳಿಯ ಭೂಭಾಗವನ್ನು ಆಳಿದ ಬಲಿಚಕ್ರವರ್ತಿಯನ್ನು ಬರಮಾಡಿಕೊಂಡು ಗೌರವಿಸಿ ಬೀಳ್ಕೊಡುವ ಸಂಪ್ರದಾಯ ಅತ್ಯಂತ ವಿಶಿಷ್ಟವಾಗಿ ನಡೆಯುತ್ತೆ. ಕೃಷಿ ಸಂಸ್ಕೃತಿಯ ಪ್ರತೀಕವಾಗಿ ಇಲ್ಲಿ ಬಲೀಂದ್ರ ಪೂಜೆ ನಡೆಸಲಾಗುತ್ತದೆ. ತುಳುನಾಡನ್ನ ರಾಜ ಬಲೀಂದ್ರ ಆಳ್ತಾ ಇದ್ದ ಅನ್ನೋದು ಇಲ್ಲಿನ ಜನರ ನಂಬಿಕೆ. ದೀಪಾವಳಿಯ ಸಂದರ್ಭದಲ್ಲಿ ಭತ್ತದ ಗದ್ದೆಗೆ ದೀಪಗಳ ಕೋಲಿಟ್ಟು ಬಲೀಂದ್ರನನ್ನು ಕೂಗಿ ಕರೆಯಲಾಗುತ್ತೆ. ಅಳಿದ ಅರಸರನ್ನು ಕರೆದು ಗೌರವಿಸಿ ಬೀಳ್ಕೊಡುವ ಈ ಅಪರೂಪದ ಆಚರಣಾ ವಿಧಾನ ನಿಜಕ್ಕೂ ಆಕರ್ಷಕ. ಕೃಷಿಯನ್ನೇ ಅವಲಂಬಿಸಿ ಇಲ್ಲಿನ ಜನ ಜೀವನ ನಡೆಸ್ತಾ ಇದ್ರು. ಹಾಗಾಗಿ ಬಲೀಂದ್ರನ ಜೊತೆಗೆ ಭೂಮಿಯ ಪೂಜೆಯೂ ನಡೆಯುತ್ತೆ. ಕಾಡು ಹೂವುಗಳು, ವೀಳ್ಯದೆಲೆ, ಅಡಿಕೆ, ತೆಂಗಿನ ಹೂಳುಗಳನ್ನು ಜೋಡಿಸಿ ದೀಪ ಬೆಳಗಿಸಿ ಇಳಿ ಹೊತ್ತಲ್ಲಿ ಜನಪದೀಯವಾಗಿ ಆಚರಣೆ ನಡೆಯುತ್ತೆ. ವರ್ಷಕ್ಕೊಮ್ಮೆ ಭೇಟಿ ನೀಡುವ ತಮ್ಮ ಹೆಮ್ಮೆಯ ಅರಸನ ಆತಿಥ್ಯ ಮಾಡುವ ಸಡಗರ ಇಲ್ಲಿನ ಜನರಲ್ಲಿ ಕಾಣಬಹುದು. ವಿಶಿಷ್ಟ ಜನಪದ ಸಂಸ್ಕೃತಿಯ ಪ್ರತೀಕ ಈ ಬಲೀಂದ್ರ ಪೂಜೆ.